ಅಯೋಧ್ಯೆಯ ಪವಿತ್ರ ಪುಣ್ಯ ಸರಾಯು ನದಿಯಲ್ಲಿ ಸ್ನಾನ ಮಾಡುವಾಗ ಪತ್ನಿಗೆ ಲಿಪ್ ಲಾಕ್ ಮಾಡಿದ ಪತಿಯನ್ನ ಸಾರ್ವಜನಿಕರೇ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಇದೀಗ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಸರಾಯು ನದಿ ಗಂಗೆಯ 7 ಉಪನದಿಗಳಲ್ಲಿ ಒಂದಾಗಿದ್ದು ಹಿಂದೂಗಳು ಇದನ್ನು ಪವಿತ್ರ ಎಂದು ಪರಿಗಣಿಸುತ್ತಾರೆ. ಅಲ್ಲದೆ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯು ಸರಾಯು ನದಿಯ ದಡದಲ್ಲಿ ಇದೆ. ಇಲ್ಲಿ ಸ್ನಾನಕ್ಕೆ ಇಳಿದು ಪತಿ ಪತ್ನಿ ಇಬ್ಬರು ಸ್ವಲ್ಪ ಸಮಯದ ನಂತರ ಕಿಸ್ ಮಾಡಲು ಹೋಗಿದ್ದಾರೆ. ಇದನ್ನು ನೋಡಿದಂತಹ ಸುತ್ತಮುತ್ತಲಿನ ಜನರು ಪತಿಯನ್ನ ಎಳೆದೊಯ್ದು ಥಳಿಸಿದ್ದಾರೆ. ಅಲ್ಲದೆ ಅಯೋಧ್ಯೆಯಲ್ಲಿ ಇಂತಹ ಅಸಹ್ಯವನ್ನ ಸಹಿಸುವುದಿಲ್ಲ ಎಂದು ಒಬ್ಬ ವ್ಯಕ್ತಿ ಹೇಳ್ತಾ ಇರುವುದು ವಿಡಿಯೋದಲ್ಲಿ ಇದೆ. ಥಳಿತದ ಸಂದರ್ಭದಲ್ಲಿ ತನ್ನ ಪತಿಯನ್ನ ರಕ್ಷಿಸಲು ಪತ್ನಿ ಮುಂದಾಗಿದ್ದಾರೆ. ನಂತರ ಅಲ್ಲಿದ್ದ ಜನರು ಆ ದಂಪತಿಯನ್ನ ನದಿಯಿಂದ ಹೊರಕ್ಕೆ ಕಳುಹಿಸಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅಯೋಧ್ಯಾ ಪೊಲೀಸರು ತಿಳಿಸಿದ್ದಾರೆ.